ತುಳುನಾಡ ರಕ್ಷಣಾ ವೇದಿಕೆ ವತಿಯಿಂದ ಗೌರವಾಧ್ಯಕ್ಷರಾದ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ರವರ ಮಾರ್ಗದರ್ಶನದಲ್ಲಿ ವಿಶೇಷ ಪ್ರೋತ್ಸಾಹ ನೀಡುತ್ತಿರುವ ರಸ್ಕಿನ್ ರವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಕಾರ್ಮಿಕರು ನಿರಾಶ್ರಿತರಿಗೆ ಆಹಾರ ಪೊಟ್ಟಣಗಳನ್ನು ವಿತರಿಸುತ್ತಾ ಬಂದಿದ್ದು ಇದೀಗ 50ನೇ ದಿನ ಪೂರೈಸಿದೆ. ಈ ಬಗ್ಗೆ ಸಣ್ಣ ವರದಿ ನಿಮ್ಮ ಮುಂದೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಎಂಬ ಮಾತಿದೆ. ಉಳ್ಳವರು ಇಲ್ಲದವರಿಗೆ ದಾನವನ್ನು ಮಾಡುವುದರ ಮೂಲಕ ಅವರ ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡಬಹುದಾಗಿದೆ, ಅವರ ಬಡತನವನ್ನು ಕೊಂಚವಾದರೂ ತಗ್ಗಿಸಬಹುದಾಗಿದೆ. ಈ ಮಹತ್ವದ ಕಾರ್ಯವನ್ನು ತುಳುನಾಡ ರಕ್ಷಣಾ ವೇದಿಕೆ ಮಾಡುತ್ತಾ ಬಂದಿದೆ. ಜೀವ ಜೀವ ನಮ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಕಳೆದ 6-7 ವಾರಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೊರೋನಾ ಮುಂಜಾಗ್ರತಾ ಲಾಕ್ಡೌನ್ ಹೇರಿಕೆಯಿಂದ ಜನರು ಬಹಳ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಕೊರೋನಾ ಮಹಾಮಾರಿಯು ಬಹಳ ಜೋರಾಗಿ ಅಪಾರ ಜನರ ಅಮೂಲ್ಯ ಜೀವಗಳ ಜೊತೆ ಚೆಲ್ಲಾಟವಾಡುತ್ತಿದೆ. ಒಂದೆಡೆ ಕೆಲಸವಿಲ್ಲ, ಇನ್ನೊಂದೆಡೆ ಆಹಾರ ವಸ್ತುಗಳ ಕೊರತೆಯಿಂದ ಅಂಗಡಿಗಳು ಮುಚ್ಚಿದ ಪರಿಸ್ಥಿತಿ. ಹೋಟೆಲ್ ಕೂಡ ಇಲ್ಲದ ಕಾರಣ ವಲಸೆ ಕಾರ್ಮಿಕರು, ಬೀದಿ ಭಿಕ್ಷುಕರು, ತೀರಾ ಬಡತನದ ನಿತ್ಯ ಕಾರ್ಮಿಕರು ಮೊದಲಾದವರ ಪರಿಸ್ಥಿತಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಪಟ್ಟಣದಲ್ಲಿ ಶೋಚನೀಯ ಸ್ಥಿತಿಯಾಗಿದೆ. ಸರಕಾರ ಮಲ್ತನಂಚಿತ್ತನ ಲಾಕ್ಡೌನ್ದ ಸಂದರ್ಭಡು ಅಸಂಖ್ಯ ನಮಕ್ ಒಂಜಾತು ಜನಕುಲು ನೆಟ್ಟು ಸಂತೃಪ್ತಿರಾದುಳ್ಳೇರು. ಈ ಸಂದರ್ಭಡು ಬೇತೆ ಬೇತೆ ರೀತಿಡು ಉದ್ಯೋಗಗೂ ಬಡಾದು ಕುಡ್ಲಾಗ ಬತ್ತನಕುಲು ಅತ್ತಂಡ ಬೇತೆ ಬೇತೆ ರೀತಿಡು ಒಂಜಿ ನೆತ್ತ ಸೆಕ್ಯೂರಿಟಿ ಗಾರ್ಡ್ ಆದಿಪ್ಪನಕುಲು ಅತ್ತಂಡ ಒಂಜಾತ ಭಿಕ್ಷುಕೇರಾದ ಇತ್ತದು ಒರಿದಿನಕುಲು ಇಂಚಿತನಕುಲು ಪೂರ ಬಡವುಗೂ ತತ್ವರ ಮಲ್ಪನಂಚಿತ್ತನ ಕಾಲ ಉಂಡು. ಕಾರಣದಾದ ಕೆಂಡ ಮಾತ ಹೋಟೆಲ್ ಮುಂಗಟ್ಟಲು ಬಂದಾಯಿ ನಡೆದ ಅವರ ಅಕಲ್ನ ಬಡವುಗೂ ಸ್ಪಂದಿಸವುನ ಚಿತ್ತನವು ಭಾರಿ ಮಲ್ಲ ಕೆಲಸ. ಒಂದು ಆತ ಸುಲಭದ ಹೊತ್ತು ಒಂದೊಂದು ಮಹತ್ ಕಾರ್ಯ ಖಂಡಿತವಾದ್ಲ ಇಂಚಿತ್ತನ ಮಹತ್ ಕಾರ್ಯ ಮಲ್ತೊಂದು ಬರಪನಂಚಿತ್ತನ ಯೋಗೀಶನ್ನಾಗ ತುಳುವಪ್ಪೆನ ತುಳುನಾಡದ ದೈವದೇವರನ ಅನುಗ್ರಹ ಆಶೀರ್ವಾದ ಏಪಲ ಇಪ್ಪಡು. ಕೆಲವು ಜನ ಒಂಜಿ ದಿನ 2 ದಿನ ಮಲ್ತದ ಮಣ್ಪಂದ ಕುಳ್ಳುನವನ ತುಪ್ಪ ಅಂಡ ಒಂದು ಅಂಚತ್ತು. ಈ ಲಾಕ್ಡೌನ್ ಕೈದಾಪಿನ ವರೆ ಮುಟ್ಟೋಗುಲ ಒಂದು ಸಂದೈತ ಮಲ್ಪನಂಚಿತ್ತಿನ ಒಂಜಿ ಮಲ್ಲ ಸಂಕಲ್ಪ ದೀತ್ತು ಅಂತೇಳಿ ಯಾನ ಈತ ಪ್ರಾರ್ಥನೆ ಮಲ್ತಂದೆ ದಾದ ಕೆಂಡ ಯೋಗೀಶಣ್ಣನ ಅತ್ತಂಡು ಇಡೀ ನಮ್ಮ ತುಳುನಾಡ ರಕ್ಷಣಾ ವೇದಿಕೆದ ತಂಡಗು ತುಳುವನಾಡದ ದೈವ ದೇವರು ಲಾಕ್ಡೌನ್ ಕೈದಾಪುನ ವರೆ ಮುಟ್ಟುಗುಲ ಅನುಕೂಲ ಮಲ್ತದ ಈ ಆಹಾರ ಪಟ್ಟಣಂಚಿತ್ತನ ಯೋಗ ಯೋಗ್ಯತೆ ಭಾಗ್ಯನು ಕೊರಡ ಬಣ್ಣದ ಪ್ರಾರ್ಥನೆ ಮಲ್ತೋಣವೆ. ತುಳುನಾಡ ರಕ್ಷಣಾ ವೇದಿಕೆಯು ತನ್ನ ಸಮಾಜ ಸೇವಾ ಕಾರ್ಯದಲ್ಲಿ ತನ್ನ ಹಿರಿಮೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನಿಟ್ಟು ನಿತ್ಯ ನಿರಂತರ ರಾತ್ರಿ ಹಗಲು ಎನ್ನದೆ ಎಲ್ಲಿಂದ ಯಾರಿಂದ ಯಾವಾಗ ಎಂಬ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು
ನಿರಾಶ್ರಿತರ, ಬಡವರ ಹಾಗೂ ಹಸಿವಿನಿಂದ ಕಂಗಾಲಾಗಿ ಕುಳಿತ ಜನರ ಬಳಿ ಹೋಗಿ ಅವರ ಸೇವೆಯನ್ನು ಮಾಡುತ್ತಾ ಬಂದಿದೆ. ಎಲ್ಲ ವೀಕ್ಷಕರಿಗೆ ತುಳುನಾಡ ರಕ್ಷಣಾ ವೇದಿಕೆಯ ಇಂಟರ್ನ್ಯಾಷನಲ್ ಗೌರವ ಅಧ್ಯಕ್ಷರಾದ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ಅವರ ನಮಸ್ಕಾರಗಳು. ಇವತ್ತಿಗೆ 50 ದಿವಸಗಳಿಂದ ತುಳುನಾಡ ರಕ್ಷಣಾ ವೇದಿಕೆ ಸಂಘಟನೆ ಬಡ ಹಸಿದವರಿಗೆ ಆಹಾರ ಮತ್ತು ಪಡಿತರ ಕಿಟ್ ವಿತರಣೆ ಮಾಡುತ್ತಾ ಬಂದಿದೆ. ಇದಕ್ಕೆ ಮುಖ್ಯ ಕಾರಣಭೂತರಾದವರು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು ಮತ್ತು ತುಳುನಾಡ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು. ಇವರಿಗೆ ಪರಮಾತ್ಮನು ಖಂಡಿತವಾಗಿಯೂ ಈ ಮಹಾಮಾರಿಯ ಸಮಯದಲ್ಲಿ ಪ್ರೊಟೆಕ್ಷನ್ ಕೊಡುತ್ತಾರೆ. ನಾವು ಹಲವಾರು ಮಂದಿ ಧನರೂಪದಲ್ಲಿ ಸಹಾಯ ಮಾಡುತ್ತೇವೆ, ಆದರೆ ಅದನ್ನು ಕಾರ್ಯಗತ ಮಾಡಬೇಕಾದರೆ ತುಳುನಾಡ ರಕ್ಷಣಾ ವೇದಿಕೆಯ ಸಂಘಟನೆ ಮುಖ್ಯ ಕಾರಣ. ದಾನಂ ಅಸ್ಥಾಕ್ಷ ಭೂಷಣಂ ಸತ್ಯಂ ಕಂಠಾಕ್ಷ ಭೂಷಣಂ ಪರೋಪಕಾರಂ ಇದಂ ಪುಣ್ಯ ಪರಪೀಡಂ ಇದಂ ಪಾಪಂ. ಪರೋಪಕಾರ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ತುಳುನಾಡ ರಕ್ಷಣಾ ವೇದಿಕೆಯು ಜಾತಿ, ಮತ, ಧರ್ಮ ನೋಡದೆ ಎಲ್ಲರೂ ಮಾನವ ಧರ್ಮವೇ ಅತಿ ಶ್ರೇಷ್ಠ ಎಂಬ ಭಾವನೆಯಿಂದ ದುಡಿತಾ ಇದ್ದಾರೆ. 50 ದಿವಸ ಪ್ರತಿ ದಿವಸ 600 ಜನರಿಗೆ ಎಂದರೆ ಒಟ್ಟಿಗೆ 30,000 ಜನರಿಗೆ ಆಹಾರ ವಿತರಣೆ ಮಾಡಿದ್ದಾರೆ. ಇದು ಕರ್ಮ. ಕೃಷ್ಣ ಪರಮಾತ್ಮನು ಹೇಳಿದ ವಾಕ್ಯ ನೆನಪಾಗ್ತಾ ಇದೆ. ಕರ್ಮಣ್ಯೇ ಮಾಧಿಕರಷ್ಟೇ ಮಾ ಫಲೇಸು ಕದಾಚನಂ. ಕರ್ಮ ಮಾಡುವುದು ಮಾತ್ರ ನಿನ್ನ ಕರ್ತವ್ಯ ಮತ್ತು ಅಧಿಕಾರ. ಫಲಾಪೇಕ್ಷಿಸಬಾರದು. ನೀನು ಮಾಡಿದ ಪರಿಶ್ರಮಕ್ಕೆ ಫಲ ಖಂಡಿತವಾಗಿಯೂ ಪರಮಾತ್ಮನು ಕೊಡ್ತಾನೆ. ಇಂತಹ ಕಷ್ಟ ಸಮಯದಲ್ಲಿ ಈ ಕಾರ್ಯವನ್ನು ಮುಂದುವರಿಸಲಿಕ್ಕೆ TRVಗೆ ದೇವರು ಧೈರ್ಯ ಹಾಗೂ ಬಲ ಕೊಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ತುಳುನಾಡ ರಕ್ಷಣಾ ವೇದಿಕೆ ಸಂಘಟನೆ ಮತ್ತು ತುಳುನಾಡ ಸೂರ್ಯ ಮಾಸಿಕ ಮ್ಯಾಗಝಿನ್, ತುಳುನಾಡ ಸೂರ್ಯ ವೆಬ್ಸೈಟ್ ಸೂರ್ಯ ಚಂದ್ರರು ಇರುವ ತನಕ ಬಾಳಲಿ. ಇಂತಹ ಒಳ್ಳೆಯ ಕೆಲಸ ನಿರಂತರ ಅವರು ಮಾಡಲಿ ಅಂತ ನಾನು ತುಳುನಾಡ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ಹಾರೈಸ್ತೇನೆ. ಜೈ ಕರ್ನಾಟಕ, ಜೈ ತುಳುನಾಡ ರಕ್ಷಣಾ ವೇದಿಕೆ. ಇವತ್ತಿಗೆ ನಮ್ಮ 50ನೇ ದಿನದ ಹಸಿದವರಿಗೆ ಅನ್ನದಾನವನ್ನು ನೀಡುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದಕ್ಕೆ ಮುಖ್ಯ ಕಾರಣಕರ್ತರಾದ ನಮ್ಮ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು ಅವರಿಗೆ ಆ ಭಗವಂತನು ದೀರ್ಘ ಆಯುಷ್ಯ ಕೊಡಲೆಂದು ನಾನು ಪ್ರಾರ್ಥಿಸುತ್ತೇನೆ. ಹಾಗೂ ಇವತ್ತಿನ ಸಂದರ್ಭದಲ್ಲಿ ಕೊರೋನಾದಿಂದಾಗಿ ಜನರು ತುಂಬ ಕಷ್ಟಪಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಸಿದವರಿಗೆ ಅನ್ನದಾನ ನೀಡುವ ಮಹತ್ವಪೂರ್ಣ ಕಾರ್ಯವನ್ನು ತುಳುನಾಡ ರಕ್ಷಣಾ ವೇದಿಕೆಯಿಂದ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಲಾಕ್ಡೌನ್ ಮೊದಲನೇ ದಿನದಿಂದ ಇಂದಿನವರೆಗೂ ಕಂಕನಾಡಿ, ಕದ್ರಿ, ಬಂದರು, ಉರ್ವ, ಹೊಯ್ಗೆ ಬಜಾರ್, ದಕ್ಕೆ, ಬಿಜಯ್, ಸುರತ್ಕಲ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಉಚಿತ ಆಹಾರ ಮತ್ತು ದಿನಸಿ ಕಿಟ್ಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಒಂಜಿದ ಪೊರ್ತುದ ಒಂಜಿ ಬಡವನು ಒಂಜಿ ನಿಗಿಪುನಂಜಿನ ಮಾಮಲ್ಲ ಕೆಲಸ ಅರ್ನೊಟ್ಟಿಗೆ ಸುಮಾರು ಜನ ಸಾಥ್ ಕೊಡ್ತಿರಾರು. ಪಂಡಿರ್ ಏರು ಪುರಾಣಿಕ ಸಹಾಯ ಮಂದಿರನ್ ಅಂಚ ಏನಲ್ಲ ಬರಿಯರ ಬಂದಿರು. ನಾನೇ ಮೋಹನ್ ಮೆಂಡರ್ ಬಂದಿರು, ಯೋಗೇಶನ್ ಲೆತ್ತೊಂದುಲ್ಲೇರು ತುಳುನಾಡ ರಕ್ಷಣಾ ವೇದಿಕೆ ತುಳುನಾಡೊಂದು ಬಂಡಿ ಕೊಡ್ಲಿ ಇಂಗಳು ತುಳುವೇರು ಸರ್ವಧರ್ಮದ ಈ ನಾಡು ಇಂಗಳು ಸರ್ವಧರ್ಮದ ಪ್ರೋತ್ಸಾಹ ಇಂಗಳು ಮಿತ್ತು ಬೈದಿನ ಕಲಾವಿದರು ಅಂಚೆ ತುಪ್ಪನಂಗೆ ಅಕುಲು ಮಲ್ಪನ ಕೆಲಸಕ್ಕೆ ನಮ್ಮ ಕಿಂಚಿತ್ತಿ ಒಂಜಿ ಬತ್ತದಕ್ಲಿ ಬೇದಾಲಜಿ ನಮ್ಮಡ್ದಲ್ಲ ಅಕುಲು ಕೇಂದ್ರ ಅಪೇಕ್ಷೆ ಪಡೆತಿದ್ದೀರು ಆಂಡಲ ಇಂಕುಲೊಂಜಿ ಆರು ಲೆತ್ತಿನ ಕ್ಯಾನ್ ಬರ್ಪೆ ಆಪಲ ಆರ್ನ ಫಂಕ್ಷನ್ಗೆ ಪಂಡಗ ಆರ್ನ ಯೂಟ್ಯೂಬ್ ಅಕಲ್ನ ರಕ್ಷಣಾ ವೇದಿಕೆದ ಪೂರ ಸದಸ್ಯರನಕುಲು ಪಾಪ ಪುದರ ಪಂಡ್ರಾಪು ಜಿಂಕಿತ್ತೆ ಮಸ್ತ್ ಸದಸ್ಯರನಕುಲು ಒಟ್ಟಿಗೂಡ್ದೇನು ಮಲ್ತೊಂದುಲ್ಲೇರು 30 ದಿನದ ದಿಂಚ ಅವು 16 ವರ್ಷದಿಂದ ಈ ಸಂಘಟನೆ ಪೊರ್ಮೊಂದುಲ್ಲೇರು ಅವು ಅಂತ ತೂತಿನ ವಿಷಯ ದಯಪನ್ನಾಗ ಏರು ಎಂಚಿನ ಪನ್ನಡು ಅಕಲ ಕೆಲಸ ನಕಲು ಮಲ್ತೊಂದುಲ್ಲೇರು ತುಳುಕುದಲ್ಲ ತೊಂದರೆ ಆಡಬಲ್ಲಿ ನಮ್ಮ ತುಳುನಾಡು ಸೌಹಾರ್ದತೆ ರೂಪೋಡು ನಮ್ಮ ಗಲಾಟೆ ಮನ್ಪೆರಬಲ್ಲಿ ಪ್ರೀತಿ ರೂಪೋಡು ದಯಪನ್ನಾಗ ಒಂದು ಸರ್ವಧರ್ಮದ ಒಂದು ಭಕ್ತಿದ ಮಣ್ಣು ಮಾತಾ ಧರ್ಮದ ಕುಲ್ಲ ನಿಯತ್ತೆಡ್ ಭಕ್ತಿ ಮಲ್ಪುನ ಮಣ್ಣು ಇದು ಪುನಗ ಮಾತೆಗಳ ಹೋರಾಟ ಮಲ್ತಿನಕುಲು ಇದು ಪುನಗ ಒಂಜಿ ಪುರ್ತದ ವನಸದ ಒಂಜಿ ಕಾರ್ಯಕ್ರಮಕ್ಕೆ ಏನಲ್ಲ ಬರ್ರೆ ಬಂದಿರಿ ಅನ್ನು
ನೆಟ್ಟಿಯನ್ನು ಧನ್ಯ ಆಗ್ತದೆ ದಯ ಬಣ್ಣಗ ಒಂಜಿ ಬಡವನು ನಿಗಿಪುನಂಜಿನ ಕೆಲಸ ಬಣ್ಣ ಸುಲಭದಜ್ಜಿ ಬಾಕಿದು ಓವನ್ಲ ದಾಪುಣಿಗೆ ಬಡವು ಕಮ್ಮಿ ಆಪುಜಿಗೆ ಮನುಷ್ಯಗೆ ಐನು ಒಂಜಿ ಪೊಡ್ತು ನಿಗಿಪುನಂಜಿನ ಕಾರ್ಯಕ್ರಮವನ್ನು ಮುಗುಲು 30 ದಿನದಿಂದ 30 ಕಡೆಟ್ ಮಂತೊಂದುಲಿ ನಿರಂತರವಾದ ಇದು ಪುನಃ ಮುಕುಲ್ನ ಕಾರ್ಯ ಸಕ್ಸಸ್ ಆವಡು ನಿಕ್ಕೆ ಸಪೋರ್ಟ್ ಮಲ್ಪಲಿ ನಿಖಲ್ನ ಊರುಡು ನಿಕಲ್ಡ ಏರ್ತು ಉಂಡ ಐನು ಪಾಪದಕ್ಲೆ ದಾನ ಮಲ್ಪುನ ಮುಕುಲ್ನ ಮುಖಾಂತರ ಭಾಗ್ಯ ದಿಕ್ಕಡೆ ದೇವರೆಡ್ಡ ಅಲ್ಪಡ ಮಾತ್ರೆಗಳ ಸಕ್ಸಸ್ ಆವಡು. ತುಳುನಾಡು ರಕ್ಷಣಾ ವೇದಿಕೆ ಸಂಘಟನೆಯು ಜಾತಿ ಧರ್ಮ ನೋಡದೆ ಸಹಾಯ ಹಸ್ತ ನೀಡುವ ಕೆಲಸ ನಿಜಕ್ಕೂ ಶ್ಲಾಘನೆಗೆ ಪಾತ್ರವಾಗಿದೆ. ತುರಬೆ ಕಾರ್ಯಕರ್ತರ ನಿತ್ಯ ನಿರಂತರ ಮಾಡುವ ಸಮಾಜಮುಖಿ ಕೆಲಸಗಳು ಬಡಜನರಿಗೆ ಆಸರೆಯಾಗಿದೆ. ತುಳುನಾಡು ಬತ್ತದು ನಮ್ಮ ಊರಿಗೆ ಬತ್ತ ಎಂಕ್ಲಿಗೆ ಬಂಜಿಗಿಜ್ಜ ಎಂಕ್ಲ ಕಷ್ಟೊಳ್ಳೆ ಮಣದ ಕಣನೀರು ದಪ್ಪುನಕ್ಲೆ ಗೊಂಜಿ ನಿಕಲು ಸಹಕಾರ ಮಲ್ಪಾರೆ ಕುಡಂಜಿ ವಿಶೇಷತೆ ದಾದ ಕೆಂಡ ತುಳುನಾಡು ರಕ್ಷಣಾ ವೇದಿಕೆಡು ಜಾತಿ ಮತ ಭೇದದ ಅಂತೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಮಾತಿರ್ಲ ನೆಟ್ಟುಳ್ಳೇರು ಪ್ರತಿ ಒರಿಯನಲ ಒಂಜಿಪ್ಪುನು ಪುಗೆಲಿಡು ತುಳುನಾಡು ರಕ್ಷಣಾ ವೇದಿಕೆ ತುಳುನಾಡು ಕಷ್ಟ ನಷ್ಟುಡು ಇತ್ತಿನಕ್ಲಿಗೆ ಸೂರ್ಯಚಂದ್ರ ಇತ್ತಿನ ವರೆಮುಟ್ಟೋಗಲ ಎಂಕುಲು ಸಹಕಾರ ಮಲ್ಪೊಡು ಪಣಪನಂಚಿತ್ತಿನ ದೃಢ ವಿಶ್ವಾಸದ ಈ ಸಂಸ್ಥೆ ಸೂರ್ಯಚಂದ್ರ ಇತ್ತಿನ ವರೆಮುಟ್ಟೋಗಲ ಮೆರವಡು ಪಣಪನ ಆಶಯನೇನು ಎಡ್ಡೆಪ್ಪನು ಬಯಕುವೆ ಸ್ವಲ್ಪ ಈ ಎಂಗಳ ಕಗವಾಲಿ ಎಂಚಕೆಂಡ ಹಿಂದೂ ಮುಸ್ಲಿಂ ಎಂಚುಂಡುಗೆಂಡ ಉಚ್ಚು ಮುಂಗು ಸ್ಥಿತಿ ಲೆಕ್ಕ ಎಂಗಳ ಕಗವಾಲಿ ಉಂಡು ಈ ರಾಜಕೀಯ ದಕಲ್ನ ಸ್ವಾರ್ಥ ರಾಜಕಾರಣಡು ಅವೇನು ಮಾತ ಮೀಗಿಸಾದ ಎಂಗಳನ್ನ ಸ್ಥಾಪಕ ಅಧ್ಯಕ್ಷರು ಜಪ್ಪು ಯೋಗಿಸೆಟ್ಟು ಉಚ್ಚುಲ್ಲ ಮುಂಗುಸಿಲ್ಲ ಒಂಜೆ ಬುಟ್ಟಿಡ್ಬಾರ್ದು ತುಮೊಂದು ವೈಕ್ಕಳ ಪೆಟ್ಟ ಒಂದು ಲೆಕ್ಕ ವೈಕ್ಕು ಪೆಟ್ಟ ಅಂಡಲ ಆಯ್ತ ಬೇನೇನು ಆಗ್ತೀನೊಂದು ಬುಟ್ಟಿಡ್ದಲ್ಲಿ ಆಗೇ ಲೆಕ್ಕ ಎಂಗಳ ಸಂಘಟನೆ ದಕಲ್ನ ಮಾತ ಧರ್ಮವನ್ನು ಒಟ್ಟುಗೂಡದು ಎಂಗಳ ಈ ತುಳುನಾಡು ರಕ್ಷಣಾ ವೇದಿಕೆಯನ್ನು ನಡಪೊಂದುಲ್ಲೇರು ಎಂಗ್ಲ ತಲಮಟ್ಟಡು ಒಂಜಿ ಸಂಘಟನೆ ಅನ್ಪುನಾಗ ಎತ್ತು ಬೇನೆ ಉಂಡು ಐತ 10 ಪಾಲು ಬೇನೆ ಅಲ್ಲಿಗೆ ಜಾಸ್ತಿ ಇಪ್ಪುಣದು ಎಂಕ್ಲ ಒಂಜಿ ನಿಂಪು ಅಂಚಾದ ಎಂಕಲು ಅಗ್ನ ಬೇನೆಂದಿ ಒಂದು ಎಂಗ್ಲ ಸಂಘಟನೆ ಮುಂದುವರಿಸೋದಿಲ್ಲ ಎಂಗ್ಲ ಸಂಘಟನೆ ಉದ್ಘಾಟನೆ ಅದು ಆಜೋಗ್ಸಾಂಡು ಅಹಮದ್ ಪದವಡು ಇನಿಕ್ ಎಡ್ಡ ಬೇಲೆನೆ ಮಲ್ತಂದು ಬೈದ ಇನಿ ಎಂಕಲ್ನ ಕಿಟ್ಟುಗೋಗಿ ಪುನಃ ಕಾರ್ಯಕ್ರಮ ಮಲ್ತ 1,500 ಇಲ್ಲದ ಎಂಗ್ಲ ಕಿಟ್ಟುಪೋಂಡು ಅಂಡ 1,500 ಇಲ್ಲದ ಪೊಂಡ ಒಂಜೊಂಜಿ ಇಲ್ಲ 500 ಜನ ಅಂಡಲ್ಲ 7,000 ಜನಕ್ಕೆ ಬಂಜಿಗೆ ಬಂಗದ ಕಾಲೋಡು ಎಂಕಲ್ನ ಸಂಘಟನೆ ವತಿಯಡು ದಾನಿಗಳನ್ನ ಸಹಾಯೋಡು ಎಂಕಲು ಕಿಟ್ಟುಗೋಗ್ತಾ ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ನೇತೃತ್ವದಲ್ಲಿ ಹಾಗೂ ತಂಡದವರ ಸಹಕಾರದಲ್ಲಿ ಈ ಕಿಟ್ ವಿತರಣೆ ಹಾಗೂ ಆಹಾರ ವಿತರಣೆಯು ಇಂದಿಗೆ 50 ದಿನಗಳ ಸುದೀರ್ಘ ಸೇವೆ ಸಲ್ಲಿಸುತ್ತಿದೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಪ್ರಪ್ರಥಮವಾಗಿ ವಂದನೆಯನ್ನು ಸಲ್ಲಿಸೋದಲ್ಲ ದಯಗೆ ಬಂದ ಯೋಗೀಶ್ ನಾನು ಎಂಟು ಕಾಲೇಜ್ ದಿಂಚ ತೋಂದಿಲ್ಲ ಆಂಡಲ ಇನ್ನು ಯಾರು ಸಂಘಟನೆ ಕಟ್ಟದಿರು ಈ ಒಂದು 50 ದಿನೊಟ್ಟು ಮಂತಿನ ಕಾರ್ಯ ಯಾಪಲ ನಮ್ಮ ಜನಮನೊಟ್ಟು ಒರಿಯೋಡು ಅಂಚಿನ ಕಾರ್ಯ ಮಂತಿದ್ದೇರಾರು ಸೊ ಏರೆಡಲ ಮಲ್ಲ ಸಹಾಯವನ್ನು ಬೇಕಂದೆ ಅವ್ರನ್ನ ಸ್ವಂತ ಶಕ್ತಿ ಈ ಸಂಘಟನೆ ನಡಪವಂದೆ ಅವತ್ತಂದೆ ಓವೇ ಪ್ರಚಾರದ ಈಳಿಜ್ಜಂದೆ ಆರು ಸ್ವಯಂ ಪ್ರೇರಿತವಾದ ಆರು ಅವ್ರನ್ನ ಸ್ವಂತ ಶ್ರಮನು ಶ್ರಮದೊಟ್ಟಿಗೆ ತೊಡಗಿಸೋದು ಅವ್ರ ಈ ಕಾರ್ಯ ನಿರಂತರವಾದ 5ನೇ ದಿನ ಮಂತಿದ್ದೇರು ಬಂಡೆ ಇಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಸೊ ಇಂಚಿನ ಒಂದು ಮನೋಭಾವನೆದ ಕೃತಿತ್ವ ಬಾರಿ ಕಮ್ಮಿ ಅವ್ರನ್ನ ಪೂರ ವೈಯಕ್ತಿಕ ಜೀವನವನ್ನು ಬದಿಗೊತ್ತದು ಈ ಕೊರೋನಾದ ಟೈಮಲ್ಲಿ ಇತ್ತು ರಿಸ್ಕ್ ಇತ್ತು ಅಂತ ಅವ್ರು ಮಂತಿದ್ದೇರು ಯಾರು ನಿಜವಲ್ಲ ಅವ್ರನೊಟ್ಟಿಗೆ ಬೆರಿಸಾಯವಂತಿನ ಪೂರ ಸಂಘಟನೆಯ ಕಾರ್ಯಕರ್ತರೆಲ್ಲ
ನಾನು ಹೃತ್ಪೂರ್ವಕವಾದ ಅಕ್ಲೆಗೆ ಅಭಿನಂದಿಸ್ತವೆ. ದಾಯಕ ಬಂಡ ಇನ್ನಿತ ಕಾಲಡು ಕಾಸ್ಕೊರ್ನೇ ಬೇಲೆಗೆ ಏರಲ ಜನ ದಿಕ್ಕಿದ್ದಾರೆ ಅಂಚಾಯ್ನೆಟ್ ಅವಳು ಅಕ್ಕಳ ಕೈಡ್ದು ಕಾಸು ಪಾಡ್ದು ಅಕ್ಕಳ ಟೈಮ್ನು ಕೊಡ್ದು ಅಕ್ಕಳ ಫ್ಯಾಮಿಲಿದ ರೆಸ್ಪಾನ್ಸಿಬಿಲಿಟಿ ನೀನು ಬರಿಕಿದ್ದೀವಿ ನನಗೆ ಟೈಮ್ ಬೈದೇರಿ. ಇದಲ್ಲ ಈ ಸಂಘಟನೆ ಮಂತಿನ ಕಾರ್ಯ ಶ್ಲಾಘನೀಯ ಕಾರ್ಯ. ನಾನು ತುಳುನಾಡು ರಕ್ಷಣಾ ವೇದಿಕೆದ ಒಂಜಿ ಹಿತೈಷಿ ನಾನು ಪ್ರತಿಯೊಂದು ಕಾರ್ಯಕ್ರಮಲ್ಲ ಬಾರಿ ಕ್ಲೋಸ್ ಆದ ಅಬ್ಸರ್ವ್ ಮಾಡ್ತೆ. ಸೊ ಯಾನೇ ಯೋಗಿ ಶೆಟ್ಟಿಗೆ ಕಾಲ್ ಮಾಡ್ತು ಸುಮಾರು ಸರ್ತಿ ಯಾರನ್ನು ಅಪ್ರಿಷಿಯೇಟ್ ಮಾಡ್ತದೆ. ಸೊ ನನ್ನಲ್ಲ ಆರು ಇಂಚಿನ ಕಾರ್ಯ ಮಂತೊಂದು ಕೊಡು. ಸೊ ಅರೆಗೆ ದೇವೇರು ಅರೆಗ್ಲಾರ್ನ ಸಂಘಟನೆಗೆ ಇಂಚಿನ ಕಾರ್ಯ ಮಾಡ್ಕೊಂಡು ಇಂಚಿನ ಶಕ್ತಿನ ಕೊರದು ಇಂಚಿನ ಬಡ ಜನಗಳಿಗೆ ಒಂಜಿ ಬೆರಿಸಾಯ ಒಂಜಿ ಕಿನ್ಯ ಮಟ್ಟುಡಾಂಡ ಬೆರಿಸಾಯ ಉಂಟು ತಾಕತ್ತು ಕೊರದು ಅರೆಗೆ ಸರ್ಕಾರ ಇಂಚಿನಾಂಡ ಆಪನಾಂಡ ಅರೆಗೆ ಒಂಜಿ ಸಹಾಯದ ಒಂದು ವ್ಯವಸ್ಥೆಯನ್ನು ಮಂತು ಕೊರದು ಇಂಚಿನ ಸಂಘಟನೆಯನ್ನು ದೇಶದಾದ್ಯಂತ ರಾಜ್ಯಾದ್ಯಂತ ಕುಲೆಪಾಯರೆ ಸರ್ಕಾರದ ಸಹಾಯ ಅತ್ಯಗತ್ಯ ಆಪುಂಡು, ಅಧಿಕಾರಿ ವರ್ಗದ ಸಹಾಯ ಅತ್ಯಗತ್ಯ ಆಪುಂಡು. ಸೊ ಊರೆಲ್ಲ ಇನ್ನೇನು ಬೇರೆ ರೆಕಗ್ನೈಸ್ ಮಾಡ್ತದೆ ಕುಂಬೇರಗೊಂಜಿ ಈ ಮಂತಿನ ಕಾರ್ಯಕ್ಕೂ ನಿಜವಾಯಿನ ಒಂದು ಸ್ಥಾನಮಾನ ತಿಕ್ಕೊಡು ಬಂದು ನಾನು ಈ ಸಂದರ್ಭದಲ್ಲಿ ಇದೇ ರೀತಿ ಎಲ್ಲ ಸಂಘಟನೆಗಳು ರಸ್ತೆಗೆ ಇಳಿದು ತುಳುನಾಡಿನ ಜನರ ರಕ್ಷಣೆಗಾಗಿ ತುಳುನಾಡ ರಕ್ಷಣಾ ವೇದಿಕೆ ಮಾಡುವ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಿದರೆ ಹಸಿವಿನಿಂದ ಬಳಲುತ್ತಿರುವ ಅದೆಷ್ಟೋ ಜೀವಗಳ ಹಸಿವು ನೀಗುವುದು. ಅಲೆಮಾರಿಗಳು, ಪ್ರವಾಸಿಗರು, ಕಾರ್ಮಿಕರು, ನಿರಾಶ್ರಿತರನ್ನು ಹುಡುಕಿ ಊಟ ನೀಡುವ ಈ ತುಳುನಾಡ ರಕ್ಷಣಾ ವೇದಿಕೆಯ ಕೆಲಸ ಮೆಚ್ಚಲಾರ್ಹದಾಗಿದೆ. ಜಾತಿ, ಧರ್ಮ, ಪಕ್ಷ, ಭಾಷೆ ನೋಡದೆ ಸಹಾಯ ಮಾಡುವ ಈ ಸಂಘಟನೆಗೆ ಜನರು ಬೆಂಬಲ ನೀಡುತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ, ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ, ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ. ಲಾಕ್ಡೌನ್ ಏನೋ ಸಾಯಿ ಬಕ್ಕ ಬೆರಿನೇ ಒಂದೇ ದಿನ ಡೆಂಗುಲು ಮಸ್ತ್ ಕಡೆಟ್ ಜನಗಳು ಕಷ್ಟಡುಲ್ಲರು ತೊಂದರೆಡುಲ್ಲರು. ಅವು ಕಾರ್ಮಿಕರಾದ ಪೇರರು, ಕೆಲವು ಪೊಲೀಸ್ ಸಿಬ್ಬಂದಿಲಾದ ಪೇರರು, ಬೇತೆ ಬೇತೆ ಜನಗಳಿಗೆ ಒಂದು ಹೋಟೆಲ್ ಬಂದಾದ ಸಂದರ್ಭ ಅಕ್ಲಾಗ ಒಂದು ಒನಸ್ಸು ಪನ್ಪಿನ ಬಾರಿ ಬಂಗ ಇರ್ತದೆ. ಏತೆ ಜನ ಬತ್ತಿನ ಕುಲ್ಲ ಸತ್ತ ಏತೆ ಜನಗಳು ಹೋಟೆಲ್ ಸ್ಟೇ ಆದ್ರೆ ಕೆಲವು ಪಿ ಜಿ ಸ್ಟೇ ಆದ್ರೆ ಒನಸ್ಸಿಪ್ಪನೆಲ್ಲ ಬಾರಿ ಬಂಗ ಇರ್ತದೆ. ಅಂಚನೆ ಮಸ್ತ್ ಜನಡು ಇಡೀ ಕುಡ್ಲಾಡು ಒಂಜಿ 2,000 ಜಾಸ್ತಿ ಜನಕ್ಕೂ ಬೇತೆ ಬೇತೆ ನಿರಾಶ್ರಿತರಿಲ್ಲ. ಇಲ್ಲಿದ್ದೆ ಓಲಾಂಡ ಗ್ರೌಂಡ್ ಓಲಾಂಡಲ್ಲ ಸಾದಿಬೇಡಿ ಜೊಪ್ಪುನಾಗ ಅಕ್ಲೆಲ್ಲ ಒನಸಿ ಜನ ಪರಿಸ್ಥಿತಿ ಇರ್ತದೆ. ಅಕ್ಲೇನ ಒಂದು ಹಸಿವು ನೀಗಿಸಿನ ಒಂದು ಕಾರ್ಯಕ್ರಮ ನಮ್ಮ ಮನ್ಪೋಡ ಪನ್ಪಿದ್ದಷ್ಟು ಎಂಗ್ಲನ ಅಂತಾರಾಷ್ಟ್ರೀಯ ಗೌರವಾಧ್ಯಕ್ಷರು ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ಬಕ್ಕ ಫ್ರಾನ್ಸಿಸ್ ರಸ್ಕಿನ ಪನ್ಪಿರನ ಸಹಕಾರದೊಟ್ಟಿಗೆ ಎಂಕುಲು 50 ದಿನ ಬೇತೆ ಬೇತೆ ಎಂಗ್ಲನ ಪದಾಧಿಕಾರನಕ್ಲೊಟ್ಟಿಗೆ ಎಂಕುಲು ಒಂಜಿ ನಿರಂತರವಾದ ಕಾರ್ಯಕ್ರಮ ಅಂತ ಬೈದ. ಇನಿ 50ನೇ ದಿನದ ಒಂಜಿ ನಮ್ಮ ಉಲ್ಲ ಇನ್ನು 50 ದಿನದ ಕಾರ್ಯಕ್ರಮಕ್ಕೆ ಎಂಕ್ಲನೊಟ್ಟಿಗೆ ಎನ್ನ ಆತ್ಮೀಯರು, ಎನ್ನ ಸ್ನೇಹಿತರು, ಒಂಜಿ ಎಜುಕೇಷನಿಸ್ಟ್, ಒಂಜಿ ಶಿಕ್ಷಣ ತಜ್ಞರು, ಅಂಜನೆ ಆಕ್ಸ್ಫರ್ಡ್ ಗ್ಲೋಬಲ್ ಸ್ಕೂಲ್ದ ಒಂಜಿ ಚೇರ್ಮನ್ ಆಯ್ನಂಚಿನ ಸುಖೇಶ್ ಜಿ ಕೆ ಉಚ್ಚಿಲ್ ಎಂಕ್ಲೆಟಿಗಲ್ಲರು ಆರ್ಲ ಕಾಲೇಜ್ ಜೀವನದಿಂದ ಬೇತೆ ಬೇತೆ ಸಾಮಾಜಿಕ ಕಾರ್ಯರು ಒಟ್ಟಿಗೆ ಕೆಲಸ ಮಂತಿನಾರು. ಆರ್ಲ ಒಂಜಿ ಬೇತೆ ಬೇತೆ ಸೇವಾ ಮನೋಭಾವ ನೀಡುತ್ತಿದ್ದಾರೆ. ಅಂಚ ನಮ್ಮ ಈ ಒಂಜಿ 50 ದಿನದ ನಮ್ಮ ಕಾರ್ಯಕ್ರಮದೊಟ್ಟಿಗೆ ಆರ್ಲ ಒಂಜಿ ಸಂತೋಷ ನಮ್ಮೊಟ್ಟಿಗೆ ಸೇರ್ತೀರಿ. ಅರೆಗೆ ಹೃತ್ಪೂರ್ವಕವಾದೀನಿ ಅರೇನು ಯಾನು ಸ್ವಾಗತ ಬಂದದ್ದಿಲ್ಲ. ನಮ್ಮ ಪ್ರತಿದಿನದ ಲೆಕ್ಕ ಇನ್ನಿಲ್ಲಂಚನೆ ಕೆಲವು KSRTC ನಮ್ಮ ಪ್ರಾರಂಭ ಆಯ್ನ 5 ಬಕ್ಕ ಕದ್ರಿ ಗ್ರೌಂಡ್, 5 ಬಕ್ಕ ಕಂಕನಾಡಿ, 5 ಬಕ್ಕ ಎಂಕಲನ ಬಂದರ್, 5 ಬಕ್ಕ ಅಲ್ಪೊಂಜಿ ವಸತಿ ರೈತರ ಆಶ್ರಮ ಇಂಚೆ ಬೇತೆ ಬೇತೆ ಕಡೆಗೆ ಎಂಗಳು ಪ್ರತಿದಿನ ಬೇತೆ ಬೇತೆ ಎಡೆಡ್ಡೆ ಒಂಜಿ ಕ್ವಾಲಿಟಿ ಇತ್ತಿನ ಫುಡ್ ಕೊರೋದಿಲ್ಲ. ಯಾವ್ದು ಪನ್ನಂಡ ಜನಗಳಿಗೆ ಒಂದೇ ಆಂಡಲ ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಂಟಿಟಿ ಎತ್ತಿ ಮಸ್ತ್ ಒನಸ್ಕೊರ್ಪು ಬದಲು ಲಿಮಿಟೆಡ್ ಒನಸ್ಕೊರ್ಪುನಲ್ಲ ಎಡ್ಡೆ ಒನಸ್ಕೊರ್ ಅಂಚ ಐಟ್ 50 ಸದಾ 40 ದಿನ ಎಂಕುಲು ನಾನ್ ವೆಜ್ ಎಡ್ಡೆ ಒನಸ್ಕೊರ್ತ. ಪ್ರತಿದಿನ ಒಂಜಿನ ಬಿರಿಯಾನಿ, ಒಂಜಿನ ಪರೋಟ, ಒಂಜಿನ ಆಪ, ಒಂಜಿ ಇಡ್ಲಿ ಬೇತೆ ಬೇತೆ ರೆಸಿಪಿ ದಯಪಂಡ ಅಕ್ಕಲು ನಮ್ಮ ಲೆಕ್ಕನೆ ಒಂಜಿ ಅಕ್ಲೆಗೆ ಒಂಜಿ ಸಂತೋಷ ಸ್ವೀಕಾರ ಮಾಡ್ಬೋದು. ಅಕ್ಲೆಗೆ ಒಂಜಿ ಬಂಜಿಡಿಗೆ ಒಂಜಿ ಒನಸಿಜ್ಜಂದ ಅಕ್ಕ ಜೊಪ್ಪುನಂಗೆ ಪರಿಸ್ಥಿತಿ ನಿರ್ಮಾಣ ಬಲ್ಲಿ ಬಂದು ಎಂಕುಲು ಪ್ರಯತ್ನ ಮಾಡ್ತದ. ಎಂಕ್ಲೆಗೆ ಪೂರ ಸಹಕಾರ ಮಸ್ತ್ ಧನ್ಯವಾದ.